ಮೂಷಿಕವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ವಿಘ್ನ ವಿನಾಶಕ ಪಾದ ನಮಸ್ತೆ 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 ನಮಃ. ಈ ಪರಿಸರಡಿತ್ತಿನ ಪೂರ ದೈವದೇವರಿಲ್ಲ ಅಡ್ಡಬೂರೊಂದು ನಮ ಒಂದು 2-3 ತಿಂಗಳು ಹೊಡೆದು ದುಂಬು ನಿರ್ಧಾರ ಮಂತಿನಂಜನೆ ಪರಮಪೂಜ್ಯ ಬ್ರಹ್ಮೈಕ್ಯ ಕೇಶವಾನಂದ ಭಾರತಿ ಸ್ವಾಮೀಜಿ ಎಡನೀರು ಮಠ ಮೆರ್ನ ಸಂಸ್ಮರಣ ಮನ್ಪುಣೆಂದಲ ಅಂಜನೆ ಸಮಾಜ ಸೇವಕಿರೈನ AC ಬಂಡಾರ್ಲೆಗೆ ಅಭಿನಂದನೆ ಮನ್ಪುನೆಂದು ತೀರ್ಮಾನ ಮಂತಲೆಗನೆ ಇನಿ ಪೂರ ಅಭಿಮಾನಿ ಬಂಧುಲು ಅಂಜನೆ ಅತಿಥಿಲು ಪೂರ ಸೇರೊಂದ. ಈ ಸಂದರ್ಭಡ್ ನಮ್ಮ ವೇದಿಕೆಳಿತಿನ ಪೂಜ್ಯರಾಯನಂಜಿನ ಎಡನೀರು ಮಠದ ಸಚ್ಚಿದಾನಂದ ಭಾರತಿ ಮಹಾಸ್ವಾಮೀಜಿಲೆಗೆ ಆರ್ನ ಪಾದ ಮುಟ್ಟೊಂದು ವೇದಿಕೆಡಿತಿನ ಗಣ್ಯರ್ನ ಅಂಜನೆ ಸೇರ್ದಿನ ಪೂರ ಬಂಧುಲ್ನ ಪರವಾದ ಅರೆನ ಆರ್ಥಿಕವಾದ ಈ ಸಮಯಕ್ಕೆ ಗೌರವಪೂರ್ವಕವಾದ ಸ್ವಾಗತ ಬಂದೊಂದುಂಡು. ಇವರೆಲ್ಲ ಈ ಕಾರ್ಯಕ್ರಮಕ್ಕೆ ಬಂಧುಲ್ನ ಪರವಾದ ಆರ್ಥಿಕವಾದ ಗೌರವಪೂರ್ವಕವಾದ ಸ್ವಾಗತ ಬಂದೊಂದುಲ್ಲೆ. ಅವೇ ರೀತಿ ಹಿರಿಯರಾಯಿನ ಇನಿ ನಮ್ಮ ಅಭಿನಂದನೆ ಸ್ವೀಕಾರ ಮನ್ಪೆರೆತಿನ AC ಬಂಡಾರ್ಲು ವೇದಿಕೆಡುಲ್ಲೇರು ಅರೆಲ್ಲ ಪೂರರ್ನಲ ಪರವಾದ ಗೌರವಪೂರ್ವಕವಾದ ಕಾರ್ಯಕ್ರಮಕ್ಕೆ ಸ್ವಾಗತಿಸ ಹೊಂದುಲ್ಲೆ. ಅಂಜನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆದ ನಿರ್ದೇಶಕರಾಯಿನ ಸತೀಶ್ ಶೆಟ್ರು ನಮ್ಮೊಟ್ಟುಗುಲ್ಲೇರು ಅರೆಲ್ಲ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ. ಅಂಜನೆ ನಮ್ಮ ಸಮಿತಿದ ಸಂಚಾಲನಾ ಸಮಿತಿದ ಅಧ್ಯಕ್ಷರಾಯಿನಂಜಿನ ಕೆಯ್ಯೂರು ನಾರಾಯಣ್ ಭಟ್ರುಲ್ಲೇರು ಅರೆಲ್ಲ ಈ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ. ಅವೇ ರೀತಿ ಕಾರ್ಯಾಧ್ಯಕ್ಷರಾಯಿನ ಚಂದ್ರ ಶೆಟ್ರು ಉಲ್ಲೇರು ಅರೆಲ್ಲ ಗೌರವಪೂರ್ವಕವಾದ ಸ್ವಾಗತ ಮಂತೊಂದುಲ್ಲೆ. ಸ್ವಾಮೀಜಿಗೆ ಹಾರಾರ್ಪಣೆ ಮಾಡುವುದು ಫಲಪುಷ್ಪ ಕಾಣಿಕೆ ಕುರಿದು ಅವ್ರನ್ನ ಆಶೀರ್ವಾದ ಸ್ವೀಕಾರ ಮಾಡ್ಕೊಡ್ಕೊಂಡು ವಿನಂತಿ ಮಾಡ್ಕೊಂಡಿಲ್ಲ. ಏನಿತ ಈ ಒಂದು ಪೊರ್ಲ ಹೆಸರು ನಮ್ಮ ಮಾನವಿಗೆ ಸ್ವೀಕಾರ ಮಂಪರಿಪುರಂಚಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾಯನಂಚಿನ ಶ್ರೀಯುತ ಸತೀಶ್ ಶೆಟ್ಟರಿಗೆ ಸಮಿತಿದ ಸದಸ್ಯರಾಯನಂಚಿನ ಕಾಂತಾಡಿಗುತ್ತು ಪ್ರಭಾಕರ್ ಶೆಟ್ಟರು ಚಾವಣಿಗೆ ಬರ್ತದೆ. ಎಡನೀರು ಮಠದ ಬ್ರಹ್ಮೈಕ್ಯ ಪರಮಪೂಜ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಮಹಾಸ್ವಾಮಿಗಳವರ ಸಂಸ್ಮರಣೆ ಮತ್ತು ಹಿರಿಯ ಸಾಮಾಜಿಕ ನೇತಾರರಾದ AC ಭಂಡಾರಿ ಇವರಿಗೆ ಅಭಿನಂದನಾ ಸಮಾರಂಭ ಸ್ಪರ್ಶ ಕಲಾಮಂದಿರದ ಈ ಸುಂದರ ವೇದಿಕೆಯಲ್ಲಿ ನಡೆಯುತ್ತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನಗೊಳಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಮಹಾಸ್ವಾಮಿಗಳವರು ಎಡನೀರು ಮಠ, ಹಾಗೆ ಪರಮಪೂಜ್ಯ ಶ್ರೀ ಶ್ರೀ ಮೋಹನದಾಸ್ ಪರಮಹಂಸ ಸ್ವಾಮೀಜಿಯವರು ಮಾಡಿದ ಶ್ರೀ ಮಹಾಲಕ್ಷ್ಮಿ ಕ್ಷೇತ್ರ, ಹಾಗೆ ಇಂದಿನ ಈ ಸಮಾರಂಭದಲ್ಲಿ ಸಂಸ್ಮರಣಾ ಭಾಷಣ ಮಾಡಿರುವಂತಹ ಹಿರಿಯ ವಿದ್ವಾಂಸರಾದ AC ಭಂಡಾರಿಗಳನ್ನು ನಾನು ಪೊಲಿಟಿಷಿಯನ್ ಅಂತ ಹೇಳುವುದಿಲ್ಲ,
ರಾಜನೀತಿಜ್ಞರಿಗಿಂತಲೂ ಮುತ್ಸದ್ದಿಯಾಗಿ ತುಂಬ ಆತ್ಮೀಯವಾಗಿ ಎಲ್ಲರೊಂದಿಗೆ ಅವರು ಯಾವುದೇ ಒಂದು ಪಕ್ಷಕ್ಕೆ ಸೇರಿದವರೆಲ್ಲ ನೆಲೆಯಿಂದ ಮೇಲೆ ನಿಂತು ಸಮಾಜ ಹಿತವನ್ನು ಗೌರವಿಸಿದ್ದಾರೆ. ಅತ್ಯಂತ ಸಮಿತಿ ಬಂಟ್ವಾಳ ತಾಲೂಕು ದಕ್ಷಿಣ ಕನ್ನಡ ಎಡನೀರು ಮಠದ ಬ್ರಹ್ಮೈಕ್ಯ ಪರಮ ಪೂಜ್ಯ ಶ್ರೀ ಶ್ರೀ ಕೇಶವಾನಂದ ಭಾರತಿ ಮಹಾಸ್ವಾಮಿಗಳವರ ಸಂಸ್ಮರಣೆಯ ಈ ಸಂದರ್ಭದಲ್ಲಿ ದಿನಾಂಕ 6/3/2022 ಆದಿತ್ಯವಾರ ಬಂಟ್ವಾಳ ತಾಲೂಕಿನ BC ರೋಡ್ ಸ್ಪರ್ಶ ಕಲಾಮಂದಿರದಲ್ಲಿ ಏರ್ಪಡಿಸಿದ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ನೀಡಿದ ಎಡನೀರು ಶ್ರೀ, ಒಡಿಯೂರು ಶ್ರೀ, ಮಾಣಿಗ ಶ್ರೀಗಳ ಮತ್ತು ಗಣ್ಯಮಾನ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಕೃಷಿ ಕ್ಷೇತ್ರದ ಕಣ್ಮಣಿ, ತುಳು ಭಾಷೆಯ ಧ್ವನಿ, ಉದ್ಯಮ ರಂಗದ ಧಣಿ, ಧಾರ್ಮಿಕ ರಂಗದ ಕಣಿ ಸನ್ಮಾನ್ಯ ಶ್ರೀ AC ಭಂಡಾರಿ ಇವರಿಗೆ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ಬಂಟ್ವಾಳ ತಾಲೂಕಿನ ಸಜುಪಮುನ್ನೂರು ಗ್ರಾಮದ ಅಂಬಡಬೈಲು ಎಂಬಲ್ಲಿ ಕೃಷಿ ಕುಟುಂಬದಲ್ಲಿ ಜನಿಸಿದ ನೀವು ಆಧುನಿಕ ಶಿಕ್ಷಣವನ್ನು ಪಡೆದು ಪದವೀಧರರಾಗಿರುತ್ತೀರಿ. 1965ರಲ್ಲಿ ಮಂಗಳೂರಿನ ಕದ್ರಿಯಲ್ಲಿ ಸರ್ಕಾರದ ಮಾನ್ಯತೆಯ ವಿಜಯ ಟೈಪ್ ರೈಟಿಂಗ್ ತರಬೇತಿ ಕೇಂದ್ರವನ್ನು ಪ್ರಾರಂಭಿಸಿದ್ದೀರಿ. ನಂತರ ಅದನ್ನು ಬಂಟ್ವಾಳ ಮತ್ತು ಬೆಳ್ತಂಗಡಿ ಕೂಡ ವಿಸ್ತರಿಸಿದ್ದೀರಿ. ತುಳು ಭಾಷೆಯ ಮೇಲೆ ಆಗುತ್ತಿದ್ದ ಅವಮಾನಗಳನ್ನು ಸಹಿಸಲಾಗದೆ ತುಳು ಭಾಷಾ ಪ್ರೇಮಿಯಾಗಿದ್ದ ನೀವು ಸಮಾನ ಮನಸ್ಕರನ್ನು ಸೇರಿಸಿ 1969ರಲ್ಲಿ ತುಳು ಕೂಟ ಕುಡ್ಲ ಎನ್ನುವ ಸಂಘಟನೆಯನ್ನು ಕಟ್ಟಿ ಸ್ಥಾಪಕ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಕೀರ್ತಿ ನಿಮ್ಮದು. ಅಲ್ಲದೆ ತುಳುಕೂಟದ ಮಾಸಿಕ ಪತ್ರಿಕೆಯ ಸಂಪಾದಕ ಮಂಡಳಿಯಲ್ಲಿ ಬೆಸೆದು ಪತ್ರಕರ್ತನಾಗಿಯೂ ಗುರುತಿಸಿಕೊಂಡಿರುವಿರಿ. ಇಂದು ತುಳುಕೂಟ ಅಖಿಲ ಭಾರತ ತುಳುಕೂಟವಾಗಿ ಬೆಳೆಯುವಲ್ಲಿ ನಿಮ್ಮ ಶ್ರಮ ಅನನ್ಯವಾದುದು. ಕಲಾಪ್ರೇಮಿಗಳೇ, ರಂಗಭೂಮಿ ಕಲಾವಿದನಾಗಿಯೂ ಬಣ್ಣ ಹಚ್ಚಿದ ನೀವು ಅಂದಿನ ಹಿರಿಯ ನಾಟಕಕಾರರ ನಾಟಕಗಳಲ್ಲಿ ಅಭಿನಯಿಸಿ ಸಹಭಾಗಿರಿ ಪಡೆದವರು. ನಮ್ಮ AC ಭಂಡಾರಿಯವರು ಅದೃಷ್ಟವಂತರಲ್ಲ, ಪ್ರಯತ್ನಶೀಲರು. ಆ ಅದೃಷ್ಟ ಅವರಿಗೆ ಶಾಲು ಹೊದಿಸಿ, ಮೈಸೂರು ಪೇಟ ತೊಡಿಸಿ, ಹಾರಾರ್ಪಣೆ ಮಾಡಿ, ಫಲಪುಷ್ಪ ಸ್ಮರಣಿಕೆಯನ್ನ ನೀಡಿ ಇಂದಿನ ಕಾರ್ಯಕ್ರಮದ ಕೇಂದ್ರಬಿಂದು ಹಿರಿಯರಾದ AC ಭಂಡಾರಿಯವರಿಗೆ ಬಂಟ್ವಾಳ ತಾಲೂಕಿನ ಮಹಾ ಜನತೆಯ ಪರವಾಗಿ ಗೌರವಾರ್ಪಣೆ. ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಕುಂಟಿಮಗಳು ರವೀಂದ್ರನಾಥ್ ಭಂಡಾರಿ ಹಾಗೆ ಉಪಾಧ್ಯಕ್ಷರಾದ ರೋಹಿತ್ ದೀಕ್ಷಿತನಲ್ಲಿ ಇವತ್ತು ತಾವು ಕೂಡ ವೇದಿಕೆಗೆ ಬಂದು ಈ ಕಾರ್ಯದಲ್ಲಿ ತೊಡಗಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯಲ್ಲಿ ಸಾಂಪ್ರದಾಯಿಕವಾಗಿ AC ಭಂಡಾರಿ, ಸುಜಯ ಭಂಡಾರಿ ದಂಪತಿಗಳಿಗೆ, ರಾಜೀವಿ ಭಂಡಾರಿ ದಂಪತಿಗಳಿಗೆ ಗೌರವಾರ್ಪಣೆ ನಡೀತಾ ಇದೆ. ನಮ್ಮ ಇಂದಿನ ಸಮಾರಂಭದ ಮೂಲ ಉದ್ದೇಶ ಈಡೇರಿದಂತಾಗಿದೆ. ಆಕಾಶ ಎಷ್ಟೇ ಅಗಲವಿದ್ದರೂ ನಕ್ಷತ್ರಕ್ಕೆ ಬೆಲೆ ಜಾಸ್ತಿ. ಮನುಷ್ಯ ಎಷ್ಟಾದ AC ಭಂಡಾರಿಯವರನ್ನ ನಾವು ಅತ್ಯಂತ ಗೌರವದಿಂದ ಸನ್ಮಾನಿಸ್ತಾ ಇದ್ದೇವೆ. ಸಾಂಪ್ರದಾಯಿಕವಾಗಿ ಆರತಿ ಮಾಡಿ ಸನ್ಮಾನ್ಯ AC ಭಂಡಾರಿ ದಂಪತಿಗಳನ್ನ ಗೌರವಿಸ್ತಾ ಇದ್ದೇವೆ. ಹಿರಿಯರಾದ ರಮಾ S ಭಂಡಾರಿ, ಪ್ರತಿಭಾ ರೈ, ಶ್ರೀಮತಿ ಆಶಾ, AC ಭಂಡಾರಿಯವರ ಸೊಸೆಯಂದಿರಾದ ಅಂದಾಜು ಐದು ರದ್ದು ಪುಟ ಬರೋದೇ ಬೈತೆ ಐದು ಓದುದು ಪನ್ನೀರು ನಿಕಲ್ಲ ಅಪ್ಪಣೆ ಕೈಗೊಂಡ್ರೆ ಪರಮ ಪೂಜ್ಯ ಸ್ವಾಮೀಜಿನ ಕಲೆ ಈ ಮಹಮಲ್ಲ ಲೇಸಿದ ಚಾವಡಿಡು ಚಾವಡಿನ ಬೆಳಗೈನಂಚಿನ ಮಲ್ಲ ಬಿನ್ನೆರೆ ಅಂಚನೆ ಮೂರು ಸೇರಿ ಎನ್ನ ಅತ್ತಿ ತೀರ್ತಿದ ಬಂದುಲೆ ನಿಕ್ಲಿಕ್ಕೆ ಮಾತೆರೆಗಳ ಸೋಲೋಯ್ತದೆ ಸೊನ್ನೆ ಸಂದಾವನು ಒಂದು ಯಾನು ಪಾತ್ರೆಗೆ ಉಪ್ಪಿನ ಚಾವಡಿ ಆಗ್ತದೆ
ಎನ್ನ ಬಗೆಟ್ಟು ನಿಕುಲು ಪಾತ್ರದಂಚಿನ ಹೊತ್ತು ಆಂಡಲ ಸೇರಿ ಸಭೆತ್ತ ಮರ್ಯಾದೆ ಪ್ರಕಾರ ರಡ್ಡು ಪಾತ್ರನ ಅಗತ್ಯೊಂದು ತಿಳಿದೆ. ನಮ್ಮನ್ನು ಉಂಡು ಮಂತಿನ ದೇವರು ನಮ್ಮ ಕೇಂದ್ರ ಮಾತ್ರ ಗೊತ್ತಿದೆ. ಅಂಡ ಕೆಲವೊಂದು ಸತ್ಯ ನಮ್ಮ ಕೇಂದ್ರನೇ ನಮ್ಮ ಭಾಗ್ಯದ ಬಾಕಿಲು ದೆಪ್ಪುಗಳಿಗೆ ಇಂಥ ದಿನ ಎನ್ನ ಪಾಲಕ್ಕೆ ಒಂದು ನಿಜ. ಪರಮ ಪೂಜ್ಯ ಶ್ರೀ ಶ್ರೀ ಕೇಶವಾನಂದ ಭಾರತೀ ಸ್ವಾಮೀಜಿಯನ್ನ ಸಂಶರಣದ ಈ ಪರ್ವಕಾಲರು ನಿಖುಲ್ ಮಾತ್ರ ಸೇರಿದು ಎಂಟು ಮಾನವಿಗೆ ಮಲ್ಪುನ ಕಜ್ಜೋಗದ ಬೆನ್ನ ನಿಖಿಲ ಉಲ್ಲಾಸವಂತುವುದು ಎನ್ನ ಉಡಲು ಬಿಂದಿದನು. ಎನ್ನ ಇಷ್ಟರಾಯನ ತುಕಾರಾಮ್ ಪೂಜಾರು ಪಂಡಿಲೆಕ್ಕನೆ ಯಾನು ಬೆನನ್ನಿನ ಬೇರೆಜ್ಜಿ ಮಲ್ಪಂದಿನ ಕಜ್ಜೊಯ್ತಿ ಒಂಜಿ ರೀತಿಯ ಅರ್ಥನ್ನ ಮಾತ ಸತ್ಯವಾಯಿನ ಪಾತ್ರ ನಮ್ಮ ಮಾತು ಆ ಪರಮಾತ್ಮನ ಕೈಗೋಗಲು ಆರು ಕಾಲಕ್ಕೂ ಆ ರೀತಿಯ ಜ್ಞಾನ ಕೊಡ್ತಾರ ಆ ರೀತಿಯ ನಡತೊಂದು ಬರ್ತೇನೆ. ಬದುಕಡು ನ್ಯಾಯ ಬಿಡಂದೆ ಸತ್ಯ ಧರ್ಮಡು ಬದುಕುನಂಚಿನ ಪ್ರಯತ್ನ ಮಾಡ್ತೆ. ಜೋಕ್ಲಾಟ್ಕಿಡೆ ಎಂಟು ಜನ್ಮಪುರಿ ಅಕ್ಕಂದರೆ ಆಡಿ ಗೆರೆ ಮೀನಂದೆ ಅಟ್ಲೆ ಉರುವಾದ ಯಾನು ಬುಲೆ ನಿಖುಲು ಮೆಚ್ಚಿಲೆಕ್ಕೋ ಒಪ್ಪಿಲೆಕ್ಕೋ ಯಾನ ಬದುಕದಿಕ್ಕಂಡ ಐಕೆ ಎನ್ನ ಜನ್ಮಪುರಿನ ಅಪ್ಪ ಅಂದರೆ ಕಾರಣ ಕಂಡು ಅತ್ತಂದೆ ಎನ್ನ ಉಡಲ್ದ ನಿರಲಾಯಿನ ಎನ್ನ ಯಜಮಾನಿಲ ನೆಟ್ಟು ಮಲ್ಲ ಪಾಲ್ಗತನ ಕಂಡಿರೆ ಸಂತೋಷ ಅವೇ ಮಾತ ಈ ಗೊತ್ತುಡು ನೆನಪು ಬರ್ತದೆ. ಎಲ್ಲೆಡೆ ದೈವ ದೇವರ ನಂಬಿಕೆ ನೇಮ ನಿರಿತ ನಿರಳಿ ಗುಲೇನ ಯಾನು ಆ ದೇವರ ಸೇವೆಡು ಎನ್ನ ಬದುಕದ ಬೇತೆ ಬೇತೆ ಮರಿಗಿಲಿಡು ಯಾನಿಗೆ ದಾನಾಂಡಲ ಪನಿ ಕಾಯ ಕಜ್ಜು ಬೆನ್ನದಿತ್ತಂಡ ಐಕ್ ನಿಖುಲು ತೋಜೈನ ಪ್ರೀತಿ ನಂಬಲಿಗೆ ಅಂಚನೆ ಕೊರಿನ ಬೆರಿಸಾಯನೆ ಕಾರಣ ನೆತ್ತ ಋಣನು ಸಂದಯ ಮಲ್ಕರೆ ಎಂಕಿ ಜನ್ಮಡು ಖಂಡಿತವಾದಲ ಸಾಧ್ಯ ಇಚ್ಚಿ. ರಾಜಕಾರಣ ಎನ್ನ ಹೆಚ್ಚಿನ ಆಸಕ್ತಿದ ಕ್ಷೇತ್ರ. ಅಂಚಂದು ಅಧಿಕಾರ ಪಣವು ಪದ್ಯದ ಅಂಗಲ್ಪು ದಾಲ ಇತ್ತೀಚೆ ಅಲ್ಪ ಯಾನು ದಾನಾಂಡಲ ಪನಿ ಬೇಲೆ ಮಲ್ತದಿತ್ತಂದಾಂಡ ನಾಲು ಜನಕ್ಕೂ ಬೋಡಾಪಿ ಎಡ್ಡೆ ಕಾಯ ಕಜ್ಜೋ ಮಲ್ತದಿತ್ತಂದಾಂಡ ಐತ ಬುಗರ್ತೆ ಎನ್ನ ರಾಜಕೀಯ ಗುರುಂದೇ ಯಾನ್ ಮಾನಾದಿಗೆ ಮಲ್ಪುನ ಸನ್ಮಾನ್ಯ ಜನಾರ್ದನ ಪೂಜಾರಿಗೆ ಸಂದ ಹೊಡುಕೊಂಡು ಎನ್ನ ಆಸೆ ಈ ಕೊತ್ತಲು ಯಾನ್ ಅರೇನು ಗುಡು ಉಡಲ್ಡು ನೆಂಪು ಮಲ್ತೊಮ್ಮೆ ಪಕ್ಷ ಬೊಕ್ಕ ಪಕ್ಷಾತೀತವಾದ ಮಾತಾ ರಾಜಕೀಯ ನಾಯಕರನ್ನಕ್ಕುಲ್ಲ ಎಂಟು ಬೇತೆ ಬೇತೆ ಸಂದರ್ಭಗಳು ತೋಜೈನ ಪ್ರೀತಿ ಕೊರ್ನ ಸಹಕಾರಗೂ ಬೆಲೆ ಕಟ್ಟರೆ ತೀರನ್ನು ಅಂಚನೆ ಶಿಕ್ಷಣ ಸಾಹಿತ್ಯ ಬೊಕ್ಕ ಸಾಂಸ್ಕೃತಿಕ ರಂಗುಡು ಮಲಮಲ್ಲ ವಿದ್ವಾಂಸರು ಕೊಗಿ ಬೆರಿಸಾಯನು ಯಾನು ಏಪಗುಲ ಮರಪಾಯ ದೈವ ದೇವಸ್ಥಾನದ ಬೇರೆದ ಕೊತ್ತುಡು ಎನ್ನ ಬೊಮ್ಮಾಯಿದ ಬಂಗುಲು ಪುಗೆಲು ಕೊದ್ದು ಬೆಂತೇನೆ ಪನಾವದ ಸಹಾಯ ಮಾಡ್ತಿದ್ದೇನೆ ಮುಗ್ಲಿನ ಮಾಂತ ನೆನಪು ಮತ್ತೊನ್ನ ಎನ್ನ ಧರ್ಮಾಂದಿ ಅನಿಸಿದೆ ಯಾನಿ ಎನ್ನ ಬದುಕಲು ಪಾಪದಾಯಿ ಮಲ್ಲಾಯಿ ಪಂತನ ಭೇದ ಮಲ್ತೀಜಿ ಎನ್ನ ನೆನಪು ಮಾತೆಲ್ಲ ಒಂದೇ ಇನಿ ಹಿರಿಯರೇನ AC ಬಂಡರಿಗೆ ಸನ್ಮಾನ ಮಾಡ್ತು ನನ್ನ ಫಂಕ್ಷನ್ ಬಂದ ಲೇಟ್ ಅಲ್ಲ ಒತ್ತುಲು ಸರಿಯಾದ ಅದನ್ನ ಸನ್ಮಾನ ಮಾಡ್ನ ಕೊಟ್ಟು ಯಾರು ಬತ್ತ ಮುಟ್ಟಿನ ಈಗ ಭಾರಿ ಆದ ಸಂತೋಷ ಕಾರಣ ಯಾರ ಬಂಟೋಳ ಬಂದಿ ಮುಖ ಕಾರಣ 10 ವರ್ಷ ನಿಂಚಿ ಎನ್ನಲಾರ ಸಂಬಂಧ ದೇವಸ್ಥಾನದ ವಿಷಯಗಳು ಭಾರಿ ಆಗ್ತಿತ್ತು ನಂದವರ ಕ್ಷೇತ್ರದ ಒಮ್ಮೆ ಒಂದು ಕೆಲಸ ಅವರನ್ನೆಲ್ಲ ಯಾರ ಅಧಿಕಾರ ಉಪಾಧ್ಯಪನಾಗಲ್ಲ ಅಧಿಕಾರ ಒಪ್ಪನಪ್ಪಗಲ್ಲ ಎನ್ನಡೆ ಬರ್ತದೆ ಪಾತೆಂದು ಐ ಮಲ್ಪ ಒಂದಿನ ಒಂಜಿ ಹಿರಿಯ ವ್ಯಕ್ತಿ AC ಬಂಡಾರ ಪನಿಯರೆ ಯಾರು ಈಚೆ ಬೆಳತ್ತೆ ಪುರಾಣಿಲ್ಲ ಯಾರು ಆರನ ಭಾಗದ ಮರ್ಯಾದ ಕಾರ್ಯಕ್ರಮದ ಉದ್ಘಾಟನೆ ಹೋಗಲ್ಲ ಅಕ್ಲ ತಪ್ಪತ್ತಿಲ್ಲ ಹೋದು ಅದನ್ನ ಆಶೀರ್ವಾದ ಪಡೆಯುವಂತೆ ಯಾರು ಆ ಭಾಗದ ಕೆಲವೊಂದು ಕಾರ್ಯಕ್ರಮಗಳು ಮತ್ತು ಪಡೆಯಲು ಈ ಸಂದರ್ಭದಲ್ಲಿ ಈಚೆ ಪಡೆಯುತ್ತೆ.
ಒಂದು ರಾಜಕೀಯ ಯಾರೆಲ್ಲ ಬೇತೆ ಬೇತೆ ಪಕ್ಷ ಆಗಬೇಕು ಆಂಡ ಒವೇ ಒಂದು ವಿಷಯವನ್ನೆಲ್ಲ ಹಿರಿಯರನ್ನ ನನ್ನ ಅನುಭವಗಳು ಗೆದ್ದೊಂದಿದ್ದಾರೆ. ಆ ಭಾಗದ ಒವೇ ಒಂದು ಡೆವಲಪ್ಮೆಂಟ್ ಆವಡಿ ಅದರ ಮುಖ್ಯವಾದ ಅದ್ವೈತ ಕ್ಷೇತ್ರದ ಡೆವಲಪ್ಮೆಂಟ್ ಆ ಹೆಂಚಿನ ಪಣ್ಣಿನೆಲ್ಲ ಆ ಕ್ಷೇತ್ರದ ಡೆವಲಪ್ಮೆಂಟ್ಗೆ ಎಂಗಳೂರಿಗೆ ಯಾರೊಟ್ಟಿಗೆ ಸಹಕಾರ ಹೊಂದಿದ್ದೆ ಐಕ ಪಟ್ಟಿಗೆ ಆನ ಪೂರ್ಣ ಆಶೀರ್ವಾದ ಕೂಡ ನನಗೆ ಇತ್ತು ಈ ಸಂದರ್ಭಡಿಯನ್ನೇ ಪಣಿಯರ ಇಚ್ಛೆ ಪಡೆದು ಅನ್ನ ಒಂದು ಪಾತ್ರೆಲ್ಲ ಭಾರಿ ಸ್ಪಷ್ಟವಾಗಿರ್ತದೆ. ರಾಜ್ಯಕ್ಕೆ ಯಾರು ಅಧಿಕಾರ ಕೊಡೋದು ದುಡ್ಡು ಕೊಡೋದು ಮುಖ್ಯಕ್ಕೆ ಕೊಡೋದು ಮಾತಿನಾರತ್ತು ಆರು ರಾಜ್ಯಕ್ಕೆ ಮಾಡ್ತೀನಿ ಬಂದು ಅನ್ನ ರಾಜ್ಯಕ್ಕೆ ಯಾರನ್ನ ಜೀವನದ ಒಂದು ಭಾಗ ಆಗಿರ್ತದೆ. ರಾಜ್ಯಕ್ಕೆ ಜನಸೇವೆ ಮಾಡ್ತಿನಾರಿಗೆ ಅವ್ರನ್ನ ಒಂದು ಫ್ಯಾಷನ್ ಅಂತ ಬರೋದು ಅಂಚೆ ಅಂಚಿನ ಒಂದು ರಾಜಕೀಯ ಮಾಡ್ತಿನಾರು ಇಳಿಸಿ ಬಂದಾರ ಅಂಚೆ ಹೇಳಿದ್ರೆ ಅವ್ರನ್ನ ಏಪಲ ಆಶೀರ್ವಾದ ಅವ್ರನ್ನ ಮಾರ್ಗದರ್ಶನ ನಿರಂತರವಾದ ಎಂಕ್ಲೆಂಚೆ ತಿಕ್ಕಡಲ್ಲಿ ಈ ಸಂದರ್ಭದಲ್ಲಿ ಬಂದು ಮಾತಿನೆಲ್ಲ ಭಾರ್ಯಾಂಚನ ಪಾತ್ರೆಗಳು ಅನಾಥರಿಗೆ ದೇವರು ಆರೋಗ್ಯ ಕೊಡ್ತು ನನಾಂಶ ದೀರ್ಘಾಯುಷ್ಯ ಕೊಡ್ತು ನಮ್ಮ ಚಿನ್ನಗಳಿಗೆ ಒಂದು ಮಾರ್ಗದರ್ಶನ ಮಾಡ್ಕೊಂಡು ಒಂದು ಅರೆಗೆ ತಿಕ್ಕಾಡನ್ನು ಪಡೆದು ಎಂಕ್ಲೆಗಳ ಒಂದು ಪುಣ್ಯಾದ ಪರಂದು ಅವಕಾಶಕ್ಕೆ ವಂದಿಸಿದ್ದು ಮಾತನ್ನು ಬಹುಶಃ ಆಮೇಲೆ ತಿಕ್ಕಿನ ಅವಕಾಶ ಐನು ಎಡ್ಡೆ ಸದುಪಾಯ ಮಾಡ್ತಾ ಜನ ವ್ಯಕ್ತಿತ್ವ ಬೇಸಿದಿಂದ ತುಳು ಭಾಷೆದ ಬಗ್ಗೆ ಆಗಲಿ ಅತ್ಯಂತ ಮಲ್ಲ ಪ್ರೀತಿ ತುಳುಕೂಟ ಒಂದು ಮಂಗಳೂರು ಮಲ್ತದ್ದು ಆ ಚಟುವಟಿಕೆ ನನಗೆ ಎ ಸಿ ಬಂಡಾರ ನನಗೆ ಪರಿಚಯ ಆರೆ ಒಂಜಿ ಅಪೇಕ್ಷೆ ತುಳು ಯಾಕಂದ್ರೆ ಅಧ್ಯಕ್ಷ ಅವರುಗಳ ಅಪೇಕ್ಷೆ ಖಂಡಿತ ಇಟ್ಟಿದ್ದಾರೆ. ಒಂದು ಅಧಿಕಾರಕ್ಕೆ ಒಂದು ಸೇವೆ ತುಳು ಸೇವೆ ಮಾಡ್ಬೇಕ ಬಂದ ಆಶೆ ಅಲ್ಲ ಕೆಲವು ಸರ್ತಿ ಅವರಿಗೆ ಅವರ ಅಪೇಕ್ಷೆಗೆ ಅನುಗುಣವಾದ ದಿಕ್ಕಂದಿಕ್ಕನ ಸಂದರ್ಭಗಳಲ್ಲಿ ಎಲ್ಲಿ ಮನಸ್ಸು ಬೇರೆ ಇತ್ತು ನಾವು ನಿಮಗೆ ತುಳು ಭಾಷೆಗೆ ಸೇವೆ ಮಾಡೋದು ಅಧಿಕೃತ ಅವಕಾಶ ಇಟ್ಟಿದ್ದು ಬಹುಶಃ ಒಂದು ಸಂದರ್ಭ ಅಧಿಕೃತ ಅವಕಾಶ ಇಕ್ಕನಾಗ ಅದಕ್ಕೆ ಹೆಚ್ಚು ಗತ್ತಿಗಾರಿಕೆದ ಬೆಲೆ ಕೊಡುವ ಕೆಲಸವನ್ನು ಬೇಸಿ ಬಂಡಾರದಲ್ಲಿ ಮಾಡ್ತಾರೆ. ನಂದಾವರ ದೇವಸ್ಥಾನ ಬಹುಶಃ ಎ ಸಿ ಬಂಡಾರಲಿಲ್ಲ ನಂದಾವರ ದೇವಸ್ಥಾನದ ಒಂದು ಅವಿನಾಭಾವ ಸಂಬಂಧ ಹಿಂಗೆ ಆದರೆ ಬಂದಿತ್ತು ಸುರು ಅಧ್ಯಕ್ಷ ಆದಾಗ ಚರ್ಚೆ ಇಂಕಾವುದು ಪೂದೆಪ್ಪು ತೀರ್ಮಾನ ಆಗಿದೆ ದೇವಸ್ಥಾನ ಪೂದೆಪ್ಪು ಏನ ಪುದರ್ ಬರ್ತದೆ ಅಕ್ಲಿಗೆ ಅಧ್ಯಕ್ಷ ಪೂದೆಪ್ಪನಾಗ ಎ ಸಿ ಬಂಡಾರದ ಪುದರ್ ಬರ್ತದೆ ಅಂಚಾದಿತ್ತನಾಗ ದೇವಿಯನ್ನ ನಿಗಂದಿತ್ತನಾರಲ್ಲಿ ರೈತ ಸೇವಾ ಅಧ್ಯಕ್ಷ ಆಗುವುದು ಸಾಮಾಜಿಕವಾದ ರಾಜಕೀಯ ವ್ಯವಸ್ಥೆ ಕೆಲವು ಸರ್ತಿ ಅವಕಾಶಗಳು ದೂರಾಪನ ಸನ್ನಿವೇಶಗಳು ಕೂಡ ಬರ್ತದೆ. ಒಂದ್ಸರ್ತಿ ನಂದಾವರ ದೇವಸ್ಥಾನದ ಅಧ್ಯಕ್ಷ ಸ್ಥಾನ ಇತ್ತಿನಾರೆ ಆದರೆ ಕೊಡೋರು ಅವಕಾಶ ಭಕ್ತಿ ಜೀವನ ಬೇನೆಲ್ಲ ಒಂದು ಮನಸ್ಸಲ್ಲಿ ಇರ್ತದೆ ಎಲ್ಲಿಗೆ ಮಾಡ್ತಾರೆ. ಬಹುಶಃ ಐದ ಬುಕ್ಕದ ಸಂದರ್ಭ ಇಂಕೆಲ್ಲ ಸಾಮಾಜಿಕವಾದ ಸರ್ಕಾರಕ್ಕೆ ಕಾಲಡು ಅವರಿಗೆ ಅಲ್ಪದ ಒಂದು ವ್ಯವಸ್ಥಾಪನಾ ಸಮಿತಿದ ಅಧ್ಯಕ್ಷರಾದ ಅವಕಾಶ ನನ್ನ 3 ಜನ ಸ್ವಾಮಿಗಳನ್ನು ನಮ್ಮೊಟ್ಟಿಗೆ ಆಶೀರ್ವಚನ ಕೊಡಿಯವರ ಇತ್ತೆ ತಾನೇ ಈ ಕಾರ್ಯಕ್ರಮದ ಅಭಿನಂದನಾ ಭಾಷಣ, ಈ ಕಾರ್ಯಕ್ರಮದ ರೂಪುರೇಷೆ, ಈ ಕಾರ್ಯಕ್ರಮಕ್ಕೂ ಕೂಡ ಹೆಚ್ಚಿನ ಮಾತ್ರ ಅಂಕಿಅಂಶಗಳೇನು ಈ ಕಾರ್ಯಕ್ರಮಕ್ಕೋಸ್ಕರ ಇತ್ತ ತಾನೇ ಪಾತ್ರೆ ಅಂಚಾದ ನನ್ನ ಇಚ್ಛೆ ಪಾತ್ರೆ ಒಂದೊಂದು ಸಂದರ್ಭೋಚಿತವಾಗಿ ಹೆಚ್ಚಿನ ಕೊಡುವುದ ಕಾರ್ಯಕ್ರಮ ಅವರ ನಮ್ಮ ಮಾತ ಈ ಕಾರ್ಯಕ್ರಮಗಳು ಪಾಲ್ಪಡೆಯುವ ಹೆಚ್ಚಿನ ಅವಶ್ಯಕತೆ ಖಂಡಿತವಾದ ಉಂಟು. ಎ ಸಿ ಬಂಡಾರಿಗೆ ಅಭಿನಂದನೆ ಮತ್ತು ನಂಚಿನ ಈ ಒಂದು ಕಾರ್ಯಕ್ರಮ ಈ ಸಂದರ್ಭಕ್ಕೂ ಸರಿಯಾದ ಅಭಿನಂದನೆ ಮಲ್ಕೊಡ ನಂಚಿನ ಕಾರ್ಯಕ್ರಮ ಯಾವುದು ಇನ್ನು ಎ ಸಿ ಬಂಡಾರಿಗೆ ಅಭಿನಂದನೆ ಆಗಿದೆ. ಎ ಸಿ ಬಂಡಾರಿ ಮಾತ ವಿಧಕ್ಕೆ ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಮಾತ ರಂಗುಳ್ಳ ಒಂದು ಎಡ್ಡೆ ಕೆಲಸ ಮಂತ್ರಿನಂಚಿನ ಗೌರವಾನ್ವಿತ ಎ ಸಿ ಬಂಡಾರಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಬಂಟ್ವಾಳ ತಾಲೂಕು ಪಾದಾರ್ಪಣೆಯನ್ನು ಕಿಂಚಿ ಭಾರ್ಯಾತ್ ಸಲಹೆ ಮಾರ್ಗದರ್ಶನವನ್ನು ಈ ಕಾರ್ಯಕ್ರಮಕ್ಕೆ ಕುರಿತು ಐಟ್ಲ ನಮ್ಮ ಜನಜಾಗೃತಿ ವೇದಿಕೆಯ ಒಂದು ನಿಕಟಪೂರ್ವ ಅಧ್ಯಕ್ಷರಾದ ಈ ಕಾರ್ಯಕ್ರಮವನ್ನು ಪೂರ್ವ ಮಂತ್ರಿಗಳ ನಂಚಿನ ಒಂದು ಅಧ್ಯಕ್ಷರಿದ್ದೇನೆ ನಾವು ಗೌರವಾನ್ವಿತ ಎ ಸಿ ಬಂಡಾರಿ
ಎಂಕಲ ಒವೇ ಕಾರ್ಯಕ್ರಮ ಇತ್ತಿಂದ AC ಬಂಡಾರ ಬರ್ತದೆ ಅಲ್ಪ ಇಂಚನೆ ಅವಡನ್ನ ಇಂಚೆ ಇತ್ತಿಂದ ಎಡ್ಡೆ ಬಾರಿ ಕೂಲಾದು ಅನ್ನ ಕಾಂದೆ ಪಡ್ಕೊಂಡ ಒಂದು ಪದದ ಸಂಬೋಧನೆ ಬರ್ತದೆ ಏತ್ ಕಿರಿಯ ವ್ಯಕ್ತಿ ಅಲ್ಲ ಅದಕ್ಕೆ ಕೊರ್ಪಣಂಚಿನ ಒಂದು ಗೌರವವನ್ನು ದೀದು ಪಾತ್ರ ಮಂಚಿನ ಒಂದು ವ್ಯಕ್ತಿ ತೆರೆದಂಡ ನಮ್ಮ ಇನ್ನಿತ ಕಾರ್ಯಕ್ರಮಕ್ಕೂ ವಿಧಾನ ಪರಿಷತ್ ಸದಸ್ಯರಾದ ಗೌರವಾನ್ವಿತ ಹರೀಶ್ ಕುಮಾರ್ ಆಗಮಿಸಿದರು. ಅವರಿಗೆ ಕೂಡ ಈ ಸಂದರ್ಭಕ್ಕೂ ವೇದಿಕೆಗೆ ಆಹ್ವಾನವಂತಂದು ಅವರಿಗೆ ಕೂಡ ಈ ಕಾರ್ಯಕ್ರಮಕ್ಕೂ ಸ್ವಾಗತವಂತಂದಿಲ್ಲ. ಅಂಚಾದ AC ಬಂಡಾರ ಈ 80 ವರ್ಷ ಪ್ರಾಯದ ಕೂಡ ಒಂಜಿ ಎಲ್ಲಿಯ ಬಾಲ್ಯದ ಪತ್ತದ ಮಲ್ಲ ಪ್ರಾಯದಕ್ಕೆ ಮುಟ್ಟ ಕೊಪ್ಪನಂಚಿನ ಒಂದು ಗೌರವದ ಪಾತ್ರವನ್ನು ತಗೊಂಡಂಗ AC ಬಂಡಾರ ನಂಚಿನ ಒಂದು ವ್ಯಕ್ತಿನ ನಮ್ಮ ತಗೊಂಡಾಪಡು ಅಂಚಾದಿನಿ ಕಿಯೂರು ನಾರಾಯಣ ಭಟ್ರನ ನೇತೃತ್ವಡು ಮಾತ ಸಂಚಾಲನ ಸಮಿತಿ ಮಂತದ್ದು ಬಂಟ್ವಾಳ ತಾಲೂಕದ ಮಾತ ಜಡಪಿಯನ್ನು ಒಟ್ಟು ಸೇರಿಸಾದ ಈ ಒಂದು ಸಮಿತಿ ಮಂತೊಂದು ಒಂದು ಪರ್ವದ ಕಾರ್ಯಕ್ರಮವನ್ನು ಮಲ್ಕೊಂಡು ಆಯೋಜನೆ ಮಂತದ್ದು ಕಲಿನ ಮೂಜಿ ತಿಂಗಳು ಪಕ್ಕ ಈ ನಾರಾಯಣ ಭಟ್ರನ ಮುಂದಾವತ್ತಲು ಚಂದ್ರಾಸನ್ನೆ ಚೌಟೇರು ಅಂತಿನ ಮಾತ ಬಂಟ್ವಾಳ ತಾಲೂಕದ ಮಲ್ಲ ಕೆಲವು ಈ ನಾಯಕತ್ವ ವಹಿಸಿದ ಮುಂದಾವತ್ತಿನ ವ್ಯಕ್ತಿಯನ್ನು ರೂಪಿಸದೆ ಈ ಒಂದು ಸಂಘಟನೆ ಮಂತದ್ದು ಇಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಿದ್ದಾರೆ. ಈ ಕಾರ್ಯಕ್ರಮ ಬಾರಿ ಪೂರ್ವದ ಕಾರ್ಯಕ್ರಮ ರೂಪಿತ ಆದರೆ ಗೌರವಾನ್ವಿತ AC ಬಂಡಾರ ನಂಚಿನ ಮಾರ್ಗದರ್ಶನ ಈ ಸಮಾಜಕ್ಕೂ ನಿರಂತರವಾದ ನನ್ನದ ಪೀಳಿಗೆಗಳ ತಿಕ್ಕಣದ ಈ ಸಂದರ್ಭ ವಿನಂತಿ ಮಂತೊಂದು ಧರ್ಮಸ್ಥಳದ ಕಾರ್ಯಕ್ರಮದ ಒಟ್ಟಿಗೂ ಏಪಲು ನಿರಂತರವಾದ ಕೈಗೂಡಿಸಲಿಕ್ಕೆ ಮಾರ್ಗದರ್ಶಕ ನಂಚಿನ AC ಬಂಡೇರನ ಆಯುಷ್ಯ 100 ವರ್ಷ ದಾಟದೆ ನನ್ನದ ಸಮಾಜಕ್ಕೂ ದೀರ್ಘಾಯುಷ್ಯವನ್ನು ಕೊಟ್ಟು ಶಕ್ತಿನ AC ಬಂಡಾರಿಗೆ ದೇವರಿಗೆ ಅನುಗ್ರಹಿಸಲಿದೆ ದೇವರ ಪ್ರಾರ್ಥನೆ